ನಮಸ್ಕಾರ ವೀಕ್ಷಕರೇ, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಉಲ್ಲಾಸ್ ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೇನೆ. ಎಸ್ ಡಾಕ್ಟರ್, ನಾವು ಇಲ್ಲಿ ಹಿಂದ್ಗಡೆ ಇವರು ಬರೆದಿರೋದು ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಸು ಕದಾಚನ. ಯಾವುದೇ ಅಪೇಕ್ಷೆ ಇಲ್ಲದೆ ಮನುಷ್ಯ ಜನ್ಮ ತಾಳಿದ ನಾವು ಈ ಮಣ್ಣಿನ ಋಣ ತೀರಿಸುವುದಕ್ಕಾಗಿ ಜೀವನದಲ್ಲಿ ಯಾವುದಾದ್ರೂ ಒಳ್ಳೆಯ ಸಾಧನೆಗಳನ್ನು ಮಾಡಿ ಪುನೀತರಾಗಬೇಕಾಗಿದೆ. ನಮಗೆ ಸಮಾಜ ಏನು ಮಾಡಿದೆ ಅನ್ನೋ ಬದಲು ನಾವು ಸಮಾಜಕ್ಕೆ ಏನನ್ನು ಮಾಡಿದ್ದೇವೆ ಅನ್ನೋದು ಮುಖ್ಯ. ಬರುವಾಗ ಬೆತ್ತಲೆ ಹೋಗುವಾಗ ಕತ್ತಲೆ ಅನ್ನುವ ನಮ್ಮ ದೇಹವು ಪರರಿಗೆ ಉಪಯೋಗವಾಗ್ತದೆ ಅಂತ ಆದರೆ ಮರಣದ ಬಳಿಕ ಸುಟ್ಟು ಬೂದಿಯಾಗೋ ಅಥವಾ ಮಣ್ಣಿನಲ್ಲಿ ಕೊಳೆತು ಹೋಗಿಯೋ ನಿಷ್ಪ್ರಯೋಜಕವಾಗುವಂತಹ ನಶ್ವರವಾದ ನಮ್ಮ ದೇಹವನ್ನು ಸದುದ್ದೇಶದಿಂದ ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮತ್ತು ಸಂಶೋಧನೆಗಾಗಿ ತಮ್ಮ ಮೃತದೇಹವನ್ನು ದಾನವಾಗಿ ಕೊಡಬೇಕೆಂಬ ದೃಢ ಸಂಕಲ್ಪವನ್ನು ಮಾಡಿ ಶ್ರೇಷ್ಠ ದಾನಿಗಳಲ್ಲಿ ನೀವು ಒಬ್ಬರಾಗಿ ಎಂದು ಆಶಿಸುತ್ತಾ ಅಂತ ಬರಿತಾ ಹೋಗಿದ್ದಾರೆ. ನಾನು ಅದೇ ಒಂದು ವರ್ಷ ನೀವು ಅಂದರೆ ಅದಕ್ಕೆ ಪೂರಕವಾಗಿ ನಾನು ಈ ಪಾಯಿಂಟನ್ನು ಹೇಳಬೇಕಾಗುವಂತಷ್ಟೇ, ಮತ್ತು ಬೇರೆನಿಲ್ಲ. ಈಗ ಅಂಗದಾನದಲ್ಲಿ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಬೇರೆ ಬೇರೆ ಟೈಪ್ಸ್ ವಿಧಿಗಳಿದೆ ಅಂತ ಕೇಳ್ಪಟ್ಟಿದ್ದಾರೆ. ಏನದು? ಇದರಲ್ಲಿ ಮುಖ್ಯವಾಗಿ 3 ವಿಧ ಇದೆ. ಒಂದು ಆಟೋಗ್ರಾಫ್ಟ್ ಅಂತ ಹೇಳಿದ್ರೆ ನಮ್ಮಿಂದನೇ ನಮಗೆ ಹಾಕೊಳ್ಳೋದು. ಹೌದು. ಅಂದರೆ ಈಗ ಚರ್ಮ ಇಲ್ಲಿದೆ, ಅಲ್ಲಿಂದ ಇಲ್ಲಿಗೆ ಹಾಕೊಳ್ಳೋದು. ಓಕೆ. ಅಥವಾ ಈಗ ನಮ್ದು ಅದನ್ನ ಆಟೋಗ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಅಲ್ಲಿಗೆ ಹಾಕೊಳ್ಳೋದು, ಅದರಲ್ಲಿ ಏನು ತೊಂದರೆ ಇರೋದಿಲ್ಲ. ಈ ಬೋನ್ ಮ್ಯಾರೋ ಆಗಲಿ, ಸೊ ಅದೆಲ್ಲ ಏನು ತೊಂದರೆ ಇಲ್ಲ. ಇನ್ನೊಂದು ಆಲೋಗ್ರಾಫ್ಟ್ ಅಂತ, ಅಂದ್ರೆ ಬೇರೆ ಮನುಷ್ಯರಿಂದ ನಮ್ಮ ಮನುಷ್ಯರಿಗೆ, ಅಂದ್ರೆ ಬೇರೆಯವರು. ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಕ್ಟ್ ಅದ್ರ ಪ್ರಕಾರ ಬರ್ತದೆ. ಅದರಲ್ಲಿ ಏನಂದ್ರೆ ಮ್ಯಾಚಿಂಗ್ ಅಂತ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಅದು ಮ್ಯಾಚ್ ಆಗಬೇಕು, ಇಲ್ಲಾಂದ್ರೆ ರಿಜೆಕ್ಷನ್ ಚಾನ್ಸಸ್ ಜಾಸ್ತಿ ಆಗ್ತದೆ. ಕಿಡ್ನಿ ಹಾಕಿದ ತಕ್ಷಣ 1 ವಾರದಲ್ಲಿ ಕಿಡ್ನಿ ಅದು ರಿಜೆಕ್ಟ್ ಆಗಿ ಬೇರೆ ಪ್ರಾಬ್ಲಮ್ಗಳು ಶುರು ಆಗ್ತವೆ, ಅದು ಫೇಲ್ ಆಗ್ತದೆ. ಸೊ ಇದು ಸಹ ಚಾನ್ಸಸ್ ಇರ್ತವೆ. ಸೊ ಇದೊಂದು ಸಂಜೀವಿನಿ ಅಂತ ತಿಳ್ಕೊಬಾರ್ದು, ಯಾಕೆಂದ್ರೆ ಇದರಲ್ಲಿ ಸಹ ಕೆಲವರು ತೊಂದರೆಗಳಿದ್ದಾವೆ. ಆ ವ್ಯಕ್ತಿ ಕಂಟಿನ್ಯೂಸ್ ಹಲವಾರು ಔಷಧಗಳ ಮೇಲೆ ಡಿಪೆಂಡ್ ಆಗಿರ್ಬೇಕಾಗ್ತದೆ. ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಮೇಲೆ ಬೇಕಾಗ್ತದೆ. ಮತ್ತೆ ಇನ್ಫೆಕ್ಷನ್ ಆಗದಿದ್ದಾಗೆ ಪ್ರಿವೆಂಟ್ ಮಾಡಿ, ಯಾಕಂದ್ರೆ ಇಮ್ಯುನೋಸಪ್ರೆಷನ್ ಕೊಟ್ಟಾಗ ಈ ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ ಹೇಳ್ತವೆ, ಅವು ಸಹ ಬರೋ ಚಾನ್ಸಸ್ ಇರ್ತವೆ. ಇದನ್ನೆಲ್ಲ ನೋಡ್ಕೋಬೇಕಾಗ್ತದೆ. ಸೊ ಇನ್ನೊಂದಂದ್ರೆ ಕ್ಸಿನೋಗ್ರಾಫ್ಟ್ ಅಂತ. ನಿಜವಾಗ್ಲೂ ಹೇಳ್ಬೇಕಾದ್ರೆ 1967ರಲ್ಲಿ ಈ ಸೌತ್ ಆಫ್ರಿಕಾದಲ್ಲಿ ಫಸ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ನಡೀತು. ಇದು ನಿಮಗೆ ಆಶ್ಚರ್ಯವಾಗಬಹುದು. ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ನಡೆದಿದ್ದು ಒಂದು ಹಂದಿಯದ ಹಾರ್ಟ್ ಅನ್ನ ತೆಗೆದು ಮನುಷ್ಯನಿಗೆ ಹಾಕಿರುವಂತದ್ದು. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಬಿರುಗಾಳಿ ಎಬ್ಬಿಸಿದಂತ ಒಂದು ಘಟನೆ. 1967ರಲ್ಲಿ ಹಾನ್ ಕ್ರಿಶ್ಚಿಯನ್ ಬರ್ನಾರ್ಡ್ ಅಂತ, ಅವರಿಗೆ ಇಲ್ಲ, ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್ ಅಂತ ದಕ್ಷಿಣ ಆಫ್ರಿಕಾದ ಒಬ್ಬ ವ್ಯಕ್ತಿ ಡಾಕ್ಟರ್ ಈ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದಾನೆ. ಒಬ್ಬ ವ್ಯಕ್ತಿ ಆಲ್ಕೋಹಾಲಿಕ್ ಡೈಲೇಟೆಡ್ ಇದಾಗಿ ಅವನಿಗೆ ಹಾರ್ಟ್ ತುಂಬಾ ಪ್ರಾಬ್ಲಮ್ ಆಗಿತ್ತು. ಅವನ ಹಾರ್ಟ್ ಬದುಕುವುದು ಕಷ್ಟವಾಗಿತ್ತು. ಆವಾಗ ಇವರೊಂದು ಹಂದಿಯ ಒಂದು ಹಾರ್ಟ್ ಅನ್ನು ತೆಗೆದು ಇವ್ರ ಹಾರ್ಟಿಗೆ ಹೋಯ್ತು. ನೀವು ಎಷ್ಟು ದಿನ ಬದುಕಿದೆ ಅಂತ ಕೇಳ್ಬೋದು. ಅವನು ಬದುಕಿದ್ದು 1 ವಾರ ಮಾತ್ರ. ಆದ್ರೂ ಇದೊಂದು ವಿಸ್ಮರಣೀಯ ಘಟನೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ, ಅವಿಸ್ಮರಣೀಯ. ಇದು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮುಂದೆ ಶುರು ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೋಸ್ಟ್ಲಿ ಬಹುಶಃ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ನಡೆಯೋದು ತುಂಬಾ ಬೆರಳೆಣಿಕೆ ಅಷ್ಟು ಮಾತ್ರ ನಮ್ಮ ದೇಶದಲ್ಲಿ. ಅದು ನಾರಾಯಣ ಹೃದಯ ಅಲ್ಲ ಅಂಥದ ಕ್ಷೇತ್ರಗಳಲ್ಲಿ ಮಾತ್ರ, ಅದರ್ವೈಸ್ ಇದು ನಡೆಯೋದಿಲ್ಲ. ಇದಕ್ಕೆ ಕ್ಸಿನೋಗ್ರಾಫ್ಟ್ ಅಂತಾರೆ. ಅಂದ್ರೆ ಅನಿಮಲ್ಸ್ ಗಳಿಂದ ನಾವು ಮನುಷ್ಯರಿಗೆ ಹಾಕೊಳ್ಳೋದು. ಅದು ಈಗಲೂ ಇದೆಯಾ ಡಾಕ್ಟರ್? ಅದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಇದು ಒಂದು ಇಲ್ಲ ಅದಕ್ಕೆ, ಯಾಕಂದ್ರೆ ರಿಜೆಕ್ಷನ್ ಚಾನ್ಸಸ್ ಜಾಸ್ತಿ. ಹೌದು, ಅದರ ಸಕ್ಸಸ್ ರೇಟ್ ಅನ್ನೋದು ತುಂಬಾ ಕಡಿಮೆ. ಮನುಷ್ಯರಾದ ಸ್ವಲ್ಪ ಪರವಾಗಿಲ್ಲ. ಇನ್ನು ಅನಿಮಲ್ಸ್ ಮತ್ತೆ ಎಥಿಕಲ್ಸ್, ಈ ಪ್ರಾಣಿ ದಯಾ ಸಂಘದವ್ರು ಬರ್ಬೋದು. ನೋಡಿ, ನೀವು ಅನಿಮಲ್ಸ್ನೆಲ್ಲ ನೀವು ಸಾಕುವುದು, ಅದನ್ನು ಕೊಂದು ಅದ್ರ ಪಾರ್ಟ್ಸ್ ಎಲ್ಲ ತೆಗೆದು ನಿಮ್ಗೆ ಹಾಕೊಳ್ಳೋದು, ಇದು ಎಷ್ಟು ಸರಿ? ಅವಕ್ಕೂ ಜೀವ ಉಂಟು. ಇನ್ನು ಮೇನಕಾ ಗಾಂಧಿ ಸಹ ಬರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಪ್ರಾಣಿ ದಯಾ ಸಂಘದವ್ರದೆಲ್ಲ ತೊಂದರೆ ಇರ್ತದೆ. ಇನ್ನೊಂದಂದ್ರೆ ಈಗ ಹೊಸದಾಗಿ ಕ್ಲೋನಿಂಗ್ ಅಂತ ಕೇಳಿರ್ಬೋದು, ಒಂದು ತದ್ರೂಪು ಸೃಷ್ಟಿ. ಅದು ಸಹ ಹೇಳ್ತಾರೆ, ನಮ್ಮ ಯಾವುದೇ ಈ ಎಲ್ಲಾ ತೊಂದರೆಗಳಿವೆ. ಈಗ ನಮ್ಮ ಎಷ್ಟೊಂದು ಜನ ನಮ್ಮ ಕಿಡ್ನಿ ಬೇಕು ಅಂತ ಕಾಯ್ತಾ ಇದ್ದಾರೆ, ಅವರಿಗೆ ತದ್ರೂಪು ಸೃಷ್ಟಿ ಒಂದು ಸಂಜೀವಿನಿ ಅಂತ ಹೇಳ್ಬೋದು. ಆದ್ರೆ ಇದಕ್ಕೆ ಎಥಿಕಲ್ ಪ್ರಾಬ್ಲಮ್ ಇದೆ. ಕ್ಲೋನಿಂಗ್ ಮಾಡೋದ್ರಿಂದ, ಅಂದ್ರೆ ತದ್ರೂಪು ಸೃಷ್ಟಿ ಮಾಡಿ, ಈಗ ನಾನಿದ್ದೇನೆ, ನನ್ನ ತರದವನು ಇನ್ನೊಬ್ಬನ ಸೃಷ್ಟಿ ಮಾಡ್ಬೋದು. ಅದು ಮಾಡಿದ್ದಾರೆ. ಈಗ ಒಂದು ಡಾಲಿ ಅಂತ ಒಂದು ಕುರಿಯನ್ನು ಅವರು ಇನ್ನೊಂದು ಮಾಡಿದ್ದಾರೆ. ತದ್ರೂಪು ಸೃಷ್ಟಿ ಅಂದ್ರೆ ನಮ್ಮ ದೇಹದ ಒಂದು ಕಣವನ್ನು ತೆಗೆದು ನಮ್ಮನ್ನೇ ಸೃಷ್ಟಿ ಮಾಡ್ಬೋದು. ಇದು ಒಂಥರ ಏನ್ ಹೇಳ್ತಾರೆ, ರಕ್ತ ಬೀಜಾಸುರ ತರ. ರಕ್ತ ಬಿದ್ದ ತಕ್ಷಣ ಅಲ್ಲಿ ಮತ್ತೊಬ್ಬ ಹುಡ್ತಾನೆ, ಅವನ ಪ್ರತಿರೂಪ. ಸೊ ಈ ತದ್ರೂಪು ಸೃಷ್ಟಿ ಅಂತ ಹೇಳ, ಅದು ಇದಕ್ಕೆ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಂದು ವರ ಅಂತ ಹೇಳ್ಬೋದು. ಆದ್ರೆ ಇದು ಮಾಡ್ಲಿಕ್ಕೆ ಪ್ರಾಬ್ಲಮ್ ಅಂದ್ರೆ ರಿಲಿಜಿಯಸ್ ಸ್ಯಾಂಕ್ಷನ್ ಇಲ್ಲ, ಎಥಿಕಲ್ ಇಶ್ಯೂಸ್ ಬರ್ತದೆ. ಇನ್ನೊಬ್ಬನ ಸೃಷ್ಟಿ ಮಾಡುವುದು ಸರಿಯಾ? ನಾವು ಸೃಷ್ಟಿಕರ್ತನಾಗುವುದು ಸರಿಯಾ? ಬ್ರಹ್ಮನ ಸೃಷ್ಟಿಕರ್ತ, ಅದು ನಾವು ಸೃಷ್ಟಿಕರ್ತನಾಗುವುದು ಎಷ್ಟು ಸರಿ ಅನ್ನೋದು ಕ್ವಶನ್ ಬರ್ತದೆ. ಹಾಗಾಗಿ ಇವತ್ತು ಲೀಗಲ್ ಇದು ಇಲ್ಲ, ಮನುಷ್ಯರನ್ನ ತದ್ರೂಪ ಸೃಷ್ಟಿ ಮಾಡೋದು ಸರಿಯಲ್ಲ ಅನ್ನೋದು ಇದೆ. ಆದ್ರೆ ಒಂದ್ ವೇಳೆ ಬಂದ್ರೆ ನಮ್ಮ ಈ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಈಗ ನಮ್ಮ ಇನ್ನೊಬ್ಬ ಇದ್ದಾನೆ, ಅವನ ಕಿಡ್ನಿ ತೆಗೆದು ಈ ಕಡೆ ಹಾಕೊಳ್ಳಬಹುದು, ಅವನು ಆಮೇಲೆ
ಇದು ಮಾಡ್ಬೋದು ಹಾಗೆ. ಇದು ಕ್ಲೋನಿಂಗ್ ಅಂತ ಹೇಳ್ತೇವೆ, ತದ್ರೂಪು ಸೃಷ್ಟಿ. ಆಮೇಲೆ ಇನ್ನೊಂದು ಅಂದ್ರೆ ಸ್ಟೆಮ್ ಸೆಲ್ ಅಂತ. ಸ್ಟೆಮ್ ಸೆಲ್ ಅಂದ್ರೆ ಈ ಎಂಬ್ರಿಯಾನಿಕ್ ಸೆಲ್ಸ್ ಏನಿರ್ತವೆ, ಅಂದ್ರೆ ಸಣ್ಣ ಮಗು ಅದ್ರ ಸೆಲ್ಗಳನ್ನು ತೆಗೆದು ಅದನ್ನ ಕಸಿ ಮಾಡಿ ಆರ್ಗನ್ ಆಗಿ ಮಾಡೋದು. ಈಗ ಹಾರ್ಟ್ ಬೇಕಾಗಿರೋ ಸೆಲ್ ಅನ್ನು ತೆಗೆದು ಹಾರ್ಟ್ ಮಾಡೋದು, ಇದು ಸಹ ಒಂದು ಪರೀಕ್ಷಾ ವಿಧಾನದಲ್ಲೇ ಇದೆ. ಇನ್ನೂ ಹೆಚ್ಚಿನ ಇದರಲ್ಲಿ ಸಂಶೋಧನೆ ಆಗ್ಬೇಕೀಗ. ಈ ಸ್ಟೆಮ್ ಸೆಲ್ ರಿಸರ್ಚ್ ಅಂತ. ಸ್ಟೆಮ್ ಸೆಲ್ ಅಂದ್ರೆ ಈಗ ಕರುಳು ಬಳ್ಳಿಯಿಂದ ಒಂದಿಷ್ಟು ಕಣಗಳನ್ನು ತೆಗೆದು ಅದನ್ನ ಜೀವ ವಿಕಸನವಾಗೋಗಿ ಮಾಡಬಹುದು. ಈಗ ನಮ್ಮ ಲಿವರ್ ಬೇಕಾದ್ರೆ ಲಿವರ್ ಮಾಡೋದು. ಸೊ ಇದು ಸೃಷ್ಟಿ. ಹಾಗೆ ಅಗೇನ್ ಇದರಲ್ಲಿ ಸಹ ನೈತಿಕತೆ ಕ್ವಶನ್ ಬರ್ತದೆ. ಓಕೆ ಓಕೆ ಓಕೆ, ವೆರಿ ಇಂಟ್ರೆಸ್ಟಿಂಗ್. ಈಗ ನೆಕ್ಸ್ಟ್ ಅದೇ ಡಾಕ್ಟರ್, ನಾನು ಇದನ್ನ ಕೇಳಬೇಕು. ಈಗ ಅನ್ಕ್ಲೈಮ್ಡ್ ಬಾಡೀಸ್, ಈಗ ಬೆಗ್ಗರ್ಸ್ ಎಲ್ಲ ಇರ್ತಾರೆ, ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದವರು, ಅವ್ರಿಗೆ ಯಾರು ಇರುವುದಿಲ್ಲ, ಇದ್ರ ಬಗ್ಗೆ? ಈಗ ಎಷ್ಟೊಂದು ಜನ ವಿಳಾಸ ಇಲ್ದವರು ಇರ್ತಾರೆ. ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಈ ಆಸ್ಪತ್ರೆಗೆ ಬಂದು, ಯೂಸಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಅವರಿಗೆ ಏನ್ ಮಾಡ್ಬೇಕು ಅಂದ್ರೆ, ಅವರು ಅದು ಸಾಯೋ ಸ್ಥಿತಿ ಅಂದ್ರೆ ಸತ್ತೋಗಿರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಅನ್ನೋನ್ ಬಾಡೀಸ್, ಅನ್ಕ್ಲೈಮ್ಡ್ ಬಾಡೀಸ್ ಇದೆ. ಅವರು ಪತ್ರಿಕೆಯಲ್ಲಿ ಒಂದು ಇದು ಕೊಡ್ತಾರೆ, ಪ್ರಕಟಣೆ ಕೊಡ್ತಾರೆ, ಇಂಥವ್ರು ಇಲ್ಲಿದ್ದಾರೆ, ಇವ್ರನ್ನ ಕ್ಲೈಮ್ ಮಾಡೋದಾದ್ರೆ ಇಷ್ಟು ಗಂಟೆ ಒಳಗೆ ಬರಬೇಕು, ಕಾಂಟ್ಯಾಕ್ಟ್ ಮಾಡಿ ಅಂತ. ಒಂದ್ ವೇಳೆ ಕಾಂಟ್ಯಾಕ್ಟ್ ಆಗ್ಲಿಲ್ಲ ಅಂದ್ರೆ 48 ಗಂಟೆ ಒಳಗೆ ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಆವಾಗ ಅವರ ಆರ್ಗನ್ಸ್ಗಳನ್ನೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಹೌದು, 48 ಗಂಟೆ ಒಳಗೆ ಒಬ್ಬ ವ್ಯಕ್ತಿಯನ್ನು ಯಾರು ಕ್ಲೈಮ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿಯ ಅಂಗಗಳನ್ನ ನಾವು ಬೇರೆಯವರಿಗೆ ಹಾಕ್ಲಿಕ್ಕೆ ಪ್ರೊವಿಷನ್ ಉಂಟು. ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಕ್ಟ್ 1994 ಪ್ರಕಾರ ಅದರ ಒಂದು ಪ್ರೊವಿಷನ್ ಉಂಟು. ಓಕೆ, ಸೊ ಎಷ್ಟು ಮಾಹಿತಿ ಇದು, ನನಗಂತೂ ಗೊತ್ತಿರಲಿಲ್ಲ. ಬಟ್ ಇದೆಲ್ಲದಕ್ಕೂ ಮುಖ್ಯ ಕಾರಣ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ಐಡಿಯಾ, ಥಾಟ್ ಎಲ್ಲವೂ ಹುಟ್ಟುಕೊಂಡಿದ್ದೆ ಜೀವನದಿಂದ. ಹೌದು. ಇನ್ನೊಂದು ವಿಷಯ ಜೀವನವರ ವಿಷಯದಲ್ಲಿ ಒಂದಂದ್ರೆ, ಇದು ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಅದರಲ್ಲಿ ಮರಣೋತ್ತರ ಪರೀಕ್ಷೆ ಬೇಕಾಗ್ತದೆ. ಮರಣೋತ್ತರ ಪರೀಕ್ಷೆ ಅಥವಾ ಶವ ಪರೀಕ್ಷೆ ಬೇಕಾಗ್ತದೆ. ಶವ ಪರೀಕ್ಷೆಗೆ ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ಮುಂಚೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯನ್ನು ಕೇಳಬೇಕಾಗ್ತದೆ. ನಾವು ಈ ಆರ್ಗನ್ಸ್ನೆಲ್ಲ ತೆಗಿತೇವೆ, ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಉಂಟಾ ಹಾಗೆ. ಯಾಕಂದ್ರೆ ಅದು ಮರಣ ನಿರ್ಧಾರ ಮಾಡ್ಲಿಕ್ಕೆ ಏನೋ ತೊಂದರೆ ಆದ್ರೆ ಅದು ತೆಗಿಲಿಕ್ಕೆ ಆಗುದಿಲ್ಲ, ಮರಣ ನಿರ್ಧಾರ ಮಾಡ್ಲಿಕ್ಕೆ. ಸೊ ಆಗಾಗ ಅವರು ಈ ಇಂಥ ಕೇಸ್ಗಳಲ್ಲಿ, ಜೀವನ್ ಕೇಸಲ್ಲಿ ನಮ್ಮಿಂದ ಅವರು ನಮ್ಮ ಒಂದು ವಿಭಾಗ ಉಂಟಲ್ಲ, ವೈದ್ಯನ್ಯಾಯಶಾಸ್ತ್ರ ಅಥವಾ ಫೊರೆನ್ಸಿಕ್ ಮೆಡಿಸಿನ್ ವಿಭಾಗದಿಂದ ಪರಿಮತಿ ತಗೊಂಡಿದ್ದಾರೆ ಜೀವನ್ ಕೇಸಲ್ಲಿ ನಮ್ಮಿಂದ. ಮತ್ತೆ ಪೊಲೀಸ್ ಇಲಾಖೆ, ನಾಟ್ ಬಿಲೋ ದ ರ್ಯಾಂಕ್ ಆಫ್ ಸಬ್ SHO, ಸ್ಟೇಷನ್ ಹೌಸ್ ಆಫೀಸರ್, ಅವ್ರ ಹತ್ರ ಒಂದು ಪರ್ಮಿಷನ್ ತಗೋಬೇಕು. ಯಾಕಂದ್ರೆ ನಾವು ಇದರಿಂದ ಆರ್ಗನ್ ತಗೊಳ್ತೇವೆ, ನಿಮ್ಗೆ ಏನು ತೊಂದರೆ ಉಂಟಾ ಅಂತ, ಅಂದ್ರೆ ಶವ ಪರೀಕ್ಷೆ ಬೇಕಾಗಿರೋದ್ರಿಂದ. ಕರೆಕ್ಟ್. ಸೊ ಡಾಕ್ಟರ್, ಇಷ್ಟು ಹೊತ್ತು 2 ಗಂಟೆಗಳ ಕಾಲ ಸ್ಟುಡಿಯೋದಲ್ಲಿದ್ದು ಗೊತ್ತೇ ಇಲ್ಲದ ಹೆಚ್ಚಿನ ಮಾಹಿತಿಗಳನ್ನ ನೀವು ಹೇಳ್ಕೊಟ್ಟಿದ್ದೀರಿ. ಪ್ರಾಬಬ್ಲಿ ಇದು ನಿಮ್ಗೆ ಮೊದಲನೇ ಅನುಭವ ಅಂತ ನಾನು. ಹೌದು, ಇದು ಪ್ರಥಮ ಬಾರಿಗೆ ನಾನು ದಂತಭಗ್ನ ಆಗ್ಲಿಲ್ಲ. ಈಗ ಕೊನೆಯದಾಗಿ 4 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನ ಮುಗಿಸ್ಬೇಕಾಗಿ ಬಂದಿದೆ. ಒಂದು ಕವಿತೆಯ ಸಾಲುಗಳನ್ನ ಅಲ್ಲೆಲ್ಲಾದ್ರೂ ಅದನ್ನ ಮೆನ್ಷನ್ ಮಾಡ್ತಾ, ಇಲ್ಲ ಇವತ್ತು ನಿಮ್ಮ ನಿರರ್ಗಳವಾದಂಥ ಮಾತಿನಿಂದ ಸಾಕಷ್ಟು ಮಂದಿ ವೀಕ್ಷಕರಲ್ಲಿ ಒಂದು ಜಾಗೃತಿ ಮೂಡಿದೆ, ಮತ್ತು ಎಲ್ಲೋ ಒಂದ್ ಕಣದಲ್ಲಿ ಮೂಲೆಯಲ್ಲಿ ನೋಡ್ತಾ ಇರುವಂತ ಒಂದಿಷ್ಟು ಜನ ವೀಕ್ಷಕರು ನಾನು ಕೂಡ ಇದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡಬಾರ್ದು ಅನ್ನೋಂಥ ಒಂದು ನಿರ್ಧಾರವನ್ನು ಅವ್ರ ಮನಸ್ಸಿನಲ್ಲಿ ಬಂದಿದ್ರೆ ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ. ನೀವು ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ನಾನು ಹೇಳಿದ ಪ್ರಥಮ ವಾಕ್ಯವನ್ನು ಮತ್ತೆ ಪುನಃ ಲಾಸ್ಟ್ಗೆ ಹೇಳ್ತೇನೆ. ಅಂದ್ರೆ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು. ಅಂದ್ರೆ ದೇರ್ ಇಸ್ ಓನ್ಲಿ 2 things certain in our life, that is death, another is tax. ಟ್ಯಾಕ್ಸ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಕಟ್ಟಲೇಬೇಕು. ಅಲ್ಲ, ಬಟ್ ಟ್ಯಾಕ್ಸ್ ಕಟ್ಟದಿದ್ದು ತುಂಬಾ ಮಂದಿ ಇದಾರಲ್ಲ, ಏನ್ ಮಾಡೋದೀಗ? ಅಲ್ಲ, ನಾವು ಅದು ವ್ಯಾಟ್ ಮೂಲಕೆಲ್ಲ ಕಟ್ತೇವೆ, ಅದು ಕಟ್ಟಲೇಬೇಕಾಗ್ತದೆ. ಸೊ ಇಂಡೈರೆಕ್ಟ್ ಆಗಿ ಸಹ ಕಟ್ತೇವೆ. ಸೊ ಇವೆರಡು ಸರ್ಟೇನ್ ಇರೋದ್ರಿಂದ ನಾವು ಮರಣ ನಂತರ ಸಾರ್ಥಕತೆ ಪಡೆಯೋದು ಈ ನಮ್ಮ ಶೀರ್ಷಿಕೆ ಹೇಳ್ತದೆ. ನಿಮ್ಮ ಶೀರ್ಷಿಕೆ ಸಾವಿನ ನಂತರ ಸಾರ್ಥಕತೆಯನ್ನು ಪಡೆಯೋದೇನಿದ್ರೆ ನಿಜವಾಗ್ಲೂ ಇದರಿಂದ ಸಾಧ್ಯ ಆಗ್ತದೆ, ಅಂಗದಾನದಿಂದ ಮಾಡೋದ್ರಿಂದ ಸಾಧ್ಯ ಆಗ್ತದೆ. ದೇಶದಲ್ಲಿ ಇನ್ನು ಎಷ್ಟೊಂದು ಜನ ಈಗ ಇದರಿಂದ ಬಳಲ್ತಾ ಇದ್ದಾರೆ, ಅವರಿಗೆ ನಾವು ಲೈಫ್ ಕೊಡ್ಬೋದು, ನಾವು ಜೀವಂತವಾಗಿರ್ಬೋದು, ಸತ್ತು ಸಹ ಬದುಕ್ಬೋದು, ಸತ್ತು ಬದುಕುವ ಕಾರ್ಯಕ್ರಮ ಇದರಲ್ಲಿ ಮಾಡ್ಬೋದು. ಸೊ ನೀವು ಎಲ್ಲರೂ ದಯವಿಟ್ಟು ಈ ಇದರಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಯೋಚನೆ ಮಾಡಬೇಕು. ಆರ್ಗನ್ ಡೊನೇಷನ್ ಮಾಡಿ ಅನ್ನೋದು ಇದೆ. ಆದರೆ ನಮ್ಮ ಸ್ವಲ್ಪ ಸ್ವಾರ್ಥದ ವಿಷಯ ಏನಂದರೆ, ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗಾಗಿ ನಿಮಗೆ ಆರ್ಗನ್ ಡೊನೇಷನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಒಂದು ದೇಹವನ್ನಾದರೂ ಕೊಡಿ. ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳು ಅಥವಾ ಮುಂದಿನ ಪೀಳಿಗೆಯವರಿಗಾಗಿ ಒಂದು ಬೇಕಾಗ್ತದೆ.
ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಇಲ್ಲ ಆ ಥರ ಏನು ಹೇಳ್ಬೇಡಿ ನೀವು, ಅದೆಲ್ಲ ಬೇಡ. ಬಟ್ ನೀವು ತುಂಬ ಥ್ಯಾಂಕ್ ಯು. ನೀವು ಅಂದರೆ ಇನ್ ದ ಪ್ರಾಸೆಸ್ ಆಫ್ ಲೈಫ್ ನಮಗೆ, ನಾನು ಎಲ್ಲೋ ಒಂದು ಕಡೆಯಲ್ಲಿ ಕೇಳಿದ್ದೇನೆ, ಪ್ರಾಯಶಃ ಬನ್ನಂಜೆ ಗೋವಿಂದಾಚಾರ್ಯರ ಮಾತು ಅಂತ ಅನಿಸ್ತದೆ. ನಾವೇನೋ ಒಂದು ಕೆಲಸವನ್ನು ಮಾಡೋದಕ್ಕೆ ಹೊರಡ್ತಾ ಇರ್ತೇವೆ, ನಮ್ಗೆ ಗೊತ್ತೇ ಇರೋದಿಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. ಬಟ್ ದಾರಿನಲ್ಲಿ ಅದಕ್ಕೆ ಬೇಕಾದಂಥ ವ್ಯಕ್ತಿಗಳು ವಸ್ತುಗಳೆಲ್ಲ ಸಿಗ್ತಾ ಇರ್ತಾವಂತೆ. ಹಾಗಾಯ್ತು ಇದು. ಹೌದೌದು, ಇದು ಆಲ್ಕೆಮಿಸ್ಟ್ ಪ್ರಕಾರ ಅದು ಹಾಗೆ ಹೇಳ್ತದೆ. ಅಂದ್ರೆ ನೀವು ದ ಹೋಲ್ ವರ್ಲ್ಡ್ ವಿಲ್ ಕಾನ್ಸ್ಪೈರ್ ಟುವರ್ಡ್ಸ್ ಗುಡ್ ಥಿಂಗ್ ಅಂತ. ನಾವೊಂದು ಈಗ ಈ ಮಾಡ್ಬೇಕಂತ ಅನ್ಸ್ಕೊಂಡ್ರೆ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡ್ತಾರಂತೆ. ಅದು ಆಲ್ಕೆಮಿಸ್ಟ್ ಬುಕ್ ಅಲ್ಲಿ ಅದು ಇದೆ. ಮತ್ತು ಒಂದು ಸಿನಿಮಾದಲ್ಲಿ ಶಾರುಖ್ ಖಾನ್ ನ ಒಂದು ಸಿನಿಮಾ ಅದು ಓಂ ಶಾಂತಿ ಓಂ ಅಲ್ಲಿ, ಅದ್ರಲ್ಲಿ ಒಂದು ಹಿಂದಿ ಡೈಲಾಗ್ ಕೂಡ ಇದೇ ಹೇಳ್ತದೆ. ಏನು ಅಂತಂದ್ರೆ, अगर आप किसी चीज को दिल से चाहो, दिल से चाहो तो सारी कायनात तुम्हें उस चीज से मिलाने की पूरी कोशिश करती है. अगर वो चीज नहीं मिला तो समझो पिक्चर अभी बाकी है ಅಂತ. ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟ್ರೆ. ಒಂದೇ ಮಾತಲ್ಲಿ ನಮಸ್ಕಾರ. ಸೊ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನಾನು ಮತ್ತು ನಮ್ಮ ಇಡೀ ಸ್ಪಂದನ ತಂಡ ಜೀವನ್ ಫೆರ್ನಾಂಡಿಸ್ನ ಮನೆಯವರಿಗೆ ನಾವು ಇದನ್ನು ಅರ್ಪಿಸ್ತಾ ಇದ್ದೇವೆ. ಯಾಕೆಂತಂದರೆ ಆ ವ್ಯಕ್ತಿಯಿಂದನೇ, ಆ ವ್ಯಕ್ತಿ ಇವತ್ತಿಲ್ಲ, ಬಟ್ ಜೀವನದಿಂದನೇ ಈ ಕಾರ್ಯಕ್ರಮ ಮಾಡುವಂಥ ಮೋಟಿವೇಶನ್, ಸ್ಫೂರ್ತಿ ನಮಗೆ ಸಿಕ್ಕಿದೆ. ಇದರಿಂದ ಸಾಕಷ್ಟು ಮಂದಿ ನಿಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಇನ್ನೊಂದೇನು ಅಂತಂದರೆ, ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ನಾವು ಕೇಳಿದ್ದೇವೆ, ಬಟ್ ಇದೇನಿಲ್ಲ, ಇದು ನಥಿಂಗ್ ಬಟ್ ಆರ್ಟ್ ಆಫ್ ಗಿವಿಂಗ್. ಸೊ ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಕೂಲಂಕುಷವಾಗಿ ಆಲೋಚನೆ ಮಾಡಿದಾಗ ಉತ್ತರ ನಮ್ಮೊಳಗೆ ಇದೆಯೇನೋ ಅನ್ನುವಂಥ ಭಾವನೆ ನನ್ನದು. 2 ಗಂಟೆಗಳ ಹೊತ್ತು ಬಹಳ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಕೇಳಿದ್ದೀರಿ. ತುಂಬ ಧನ್ಯವಾದಗಳು. ಕರೆ ಮಾಡಿದಂಥ ಅಷ್ಟು ಜನರಿಗೆ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೀವು ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.